ರಕ್ತದಾನ ಮತ್ತು ಅದರ ಮಹತ್ವವನ್ನು ತಿಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಬ್ಲಡ್ ಡೋನರ್ಸ್ ಮಂಗಳೂರು ಇದರ 300ನೇ ರಕ್ತದಾನ ಶಿಬಿರ ಕೋವಿಡ್ ನಿಯಮಗಳೊಂದಿಗೆ ಜೂನ್ 20ರಂದು ಮುಡಿಪು ಸಮೀಪದ ಹೂ ಹಾಕುವ ಕಲ್ಲು ಎಸ್ಕೆ ಆಡಿಟೋರಿಯಂನಲ್ಲಿ ನಡೆಯಲಿದೆ ಎಂದು ಕಾರ್ಯದರ್ಶಿ ರಜಾಕ್ ಸಾಲ್ಮರ ಹೇಳಿದ್ದಾರೆ. ರಕ್ತದ ಅಭಾವ ಮತ್ತು ಜನರು ರಕ್ತದಾನ ಮಾಡಲು ಹಿಂಜರಿಯುತ್ತಿದ್ದ ಸಂದರ್ಭ 2013ರ ಜುಲೈ 29ರಂದು ಸಂಸ್ಥೆಯನ್ನು ಸ್ಥಾಪಿಸಿ ರಕ್ತದಾನದ ಮಹತ್ವ ಮತ್ತು ಅದರಿಂದ ದಾನಿಗಳಿಗಾಗುವ ಪ್ರಯೋಜನದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಇದು ಯಶಸ್ವಿಯಾಗಿದೆ. ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಕೊಡಗು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು ಅಲ್ಲದೆ ಕೊಲ್ಲಿ ರಾಷ್ಟ್ರಗಳಾದ UAE, ಸೌದಿ ಅರೇಬಿಯಾ, ಬಹರೇನ್, ಓಮನ್ನಲ್ಲೂ ಸಂಸ್ಥೆಯ ಅನಿವಾಸಿ ಕಾರ್ಯನಿರ್ವಾಹಕರ ಸಹಕಾರದಿಂದ ರೋಗಿಗಳಿಗೆ ರಕ್ತವನ್ನು ಪೂರೈಸಲಾಗಿದೆ. ಅನಿವಾಸಿ ಭಾರತೀಯರಿಗೆ ಸೌದಿ ಅರೇಬಿಯಾದಿಂದ ದಾದಾಬಾಯಿ ಟ್ರಾವೆಲ್ಸ್ ಸಹಯೋಗದೊಂದಿಗೆ 13 ಚಾರ್ಟರ್ಡ್ ವಿಮಾನಗಳ ಮೂಲಕ ದಮ್ಮಾಂನಿಂದ ಮಂಗಳೂರಿಗೆ 1,000ಕ್ಕೂ ಅಧಿಕ ಪ್ರಯಾಣಿಕರನ್ನ ಕರೆತರಲಾಗಿದೆ. ಲಾಕ್ಡೌನ್ ಸಮಯದಲ್ಲಿ ತುರ್ತು ಔಷಧಿಗಳ ಪೂರೈಕೆ, ಹೆಲ್ಪ್ ಡೆಸ್ಕ್ಗಳ ಮೂಲಕ ಸಾರ್ವಜನಿಕರಿಗೆ ಆರೋಗ್ಯ ಮಾಹಿತಿಯನ್ನು ಹಾಗೂ ಅರ್ಹರಿಗೆ ಆಹಾರ ಸಾಮಗ್ರಿಗಳ ಕಿಟ್ ಅನ್ನು ವಿತರಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ರಜಾಕ್ ಸಾಲ್ಮರ ತಿಳಿಸಿದ್ದಾರೆ. ಈ ಸಂದರ್ಭ ಅಧ್ಯಕ್ಷ ಸಿದ್ದಿಕ್ ಮಂಜೇಶ್ವರ, ಕೋಶಾಧಿಕಾರಿ ಹಮೀದ್ ಪಜೀರ್, ಕಾರ್ಯನಿರ್ವಾಹಕರುಗಳಾದ ಇರ್ಷಾದ್ ಉಚ್ಚಿಲ್, ಶಾಹುಲ್ ಅಮೀದ್ ಕಾಶಿಪಟ್ನ, ಫಾರೂಕ್ ಆತೂರು ಹಾಗೂ ಫರ್ಜಾನ್ ಸಿದ್ದಕಟ್ಟೆ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಅಂದರೆ ಕಾಸರಗೋಡು ಜಿಲ್ಲೆ ಹಾಗೂ ಕರ್ನಾಟಕದ ವಿವಿಧ ಭಾಗಗಳು ಹಾಗೂ ಅನಿವಾಸಿ ರಾಷ್ಟ್ರಗಳ ವಿವಿಧ ಸಂಘ ಸಂಸ್ಥೆಗಳು ಅವರ ಒಂದು ಸಹಕಾರಕ್ಕೆ ನಾವು ಮೊದಲನೇದಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಪೂರ್ವಕವಾಗಿರತಕ್ಕಂತಹ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಅವರ ಒಂದು ಸಹಕಾರದಿಂದ ಹಾಗೂ ಈ ವಿವಿಧ ರಕ್ತ ನಿಧಿಗಳ ಬ್ಲಡ್ ಬ್ಯಾಂಕ್ಗಳ ಸಂಯೋಜನೆಯ ಸಹಕಾರದಲ್ಲಿ ನಾವು ಯಶಸ್ವಿಯಾಗಿ 298 ಶಿಬಿರಗಳನ್ನು ಮುಕ್ತಾಯಗೊಳಿಸಿದ್ದೇವೆ. 299ನೇ ಶಿಬಿರ ಮಂಜನಾಡಿ ಪರಿಸರದಲ್ಲಿ ಜೂನ್ 19ರಂದು ನಡೆಯಲಿಕ್ಕಿದೆ. ಜೂನ್ 20ರಂದು ಈ 300ನೇ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಎಲ್ಲ ಕೋವಿಡ್ನ ಸಕಲ ಸುರಕ್ಷಾ ಕ್ರಮಗಳನ್ನು ಅನುಸರಿಸಿಕೊಂಡು ಜಿಲ್ಲಾಡಳಿತ ನಿರ್ದೇಶನದ ಪ್ರಕಾರ ನಾವು